ನವರಾತ್ರಿಯ 8ನೇ ದಿವಸ ನಾವು ದೇವಿಯನ್ನ ಮಹಾಗೌರಿಯಾಗಿ ಆರಾಧಿಸ್ತೀವಿ. ನಮಸ್ಕಾರ, ನಾನು ನಿಮ್ಮ ಹಂಸ ವಸಿಷ್ಠ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ನನ್ನನ್ನು ಫಾಲೋ ಮಾಡಿ. ಹಿಂದೆ ಸತೀದೇವಿ ದಕ್ಷಿಣ ಯಜ್ಞದಲ್ಲಿ ಪ್ರಾಣತ್ಯಾಗವನ್ನ ಮಾಡ್ತಾಳೆ. ಆಮೇಲೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ಬರ್ತಾಳೆ. ಶಿವನನ್ನ ಮದುವೆ ಮಾಡ್ಕೊಳ್ಬೇಕು ಅನ್ನೋದು ಅವಳ ಜೀವನದ ಮುಖ್ಯ ಉದ್ದೇಶ ಆಗಿರುತ್ತೆ. ಆಗ ಅವಳು ಘೋರವಾಗಿರುವಂತಹ ತಪಸ್ಸನ್ನ ಆಚರಿಸ್ತಾಳೆ. ರಾಜಕುಮಾರಿ ಆಗಿದ್ರು ಕೂಡ ತನ್ನ ಎಲ್ಲಾ ಸುಖ ವೈಭೋಗಗಳನ್ನ ಬಿಟ್ಟು ಕಾಡಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾಳೆ. ಅನ್ನ ಆಹಾರಗಳನ್ನ ತ್ಯಜಿಸ್ತಾಳೆ. ಮಳೆ, ಬಿಸಿಲು, ಗಾಳಿ ಯಾವುದನ್ನು ನೋಡದೆ ತನ್ನ ತಪಸ್ಸನ್ನ ಮುಂದುವರಿಸ್ತಾಳೆ. ಹೀಗೆ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡೋದ್ರಿಂದ ಅವಳು ತನ್ನ ಕಳೆಯನ್ನ, ತನ್ನ ರೂಪವನ್ನ ಕಳ್ಕೊಂಡ್ಬಿಡ್ತಾಳೆ. ಕೊನೆಗೆ ಶಿವನಿಗೆ ಅವಳೇ ತನ್ನ ಸತಿ ಅಂತ ಮನವರಿಕೆ ಆಗತ್ತೆ. ಶಿವ ಪಾರ್ವತಿಯ ಜೊತೆ ಮದುವೆ ಆಗೋದಿಕ್ಕೆ ಒಪ್ಕೊಳ್ತಾರೆ. ಪಾರ್ವತಿ ಆ ಘೋರವಾದ ತಪಸ್ಸಿಂದ ತನ್ನ ರೂಪ, ಕಳೆಯನ್ನ ಕಳ್ಕೊಂಡಿರ್ತಾಳಲ್ಲ, ಈಶ್ವರ ಏನ್ ಮಾಡ್ತಾರೆ, ತನ್ನ ನೆತ್ತಿಯ ಮೇಲಿದ್ದ ಗಂಗೆಯಿಂದ ಪಾರ್ವತಿ ಮೇಲೆ ನೀರನ್ನ ಚೆಲ್ತಾರಂತೆ. ಆ ಗಂಗೆಯ ನೀರಿಂದ ಪಾರ್ವತಿ ಮೈಗಂಟಿದ್ದ ಎಲ್ಲಾ ಕೊಳಕುನು ತೊಳೆದು ಹೋಗುತ್ತಂತೆ. ಸುಂದರವಾಗಿರುವಂತ, ಪ್ರಕಾಶಮಾನವಾಗಿರುವಂತ ರೂಪಕ್ಕೆ ಪಾರ್ವತಿ ಬರ್ತಾಳೆ. ಆ ರೂಪಾನೇ ಮಹಾಗೌರಿ. ನವರಾತ್ರಿಯ 8ನೇ ದಿನದ ಬಣ್ಣ ನೇರಳೆ. ಇದು ಐಶ್ವರ್ಯವನ್ನ, ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುತ್ತೆ.